ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಸಂಘರ್ಷದ ವಾತಾವರಣದಿಂದ ಜಗತ್ತಿನಾದ್ಯಂತ ಕಂಡುಬಂದಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವದ ಪರಿಣಾಮ ಗ್ಯಾಸ್ ಚಾಲಿತ ಆಟೋ ರಿಕ್ಷಾಗಳಿಗೂ ತಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಂಡುಬಂದಿರುವ ಈ ಸಮಸ್ಯೆ ಇಂದು ಮಂಗಳೂರಿನಲ್ಲಿಯೂ ಕೂಡ ಅನುಭವಕ್ಕೆ ಬಂದಿದೆ. ಮಂಗಳೂರಿನ ಬಲ್ಮಠದ ಆಟೋ ಎಲ್ಪಿಜಿ ಸ್ಟೇಷನ್ನಲ್ಲಿ ಸೋಮವಾರ ಗ್ಯಾಸ್ ಪೂರೈಕೆ ಆಗದ ಕಾರಣ ಗ್ಯಾಸ್ ಆಟೋ ಚಾಲಕರು ಗ್ಯಾಸ್ ಅನ್ನು ತುಂಬಿಸಲು ಸಾಲುಗಟ್ಟಿ ನಿಂತಿರುವುದು ಕಂಡುಬಂತು. ಹಲವು ಗಂಟೆಗಳ ಕಾಲ ಗ್ಯಾಸ್ಗಾಗಿ ಕಾದು ಆಟೋ ಚಾಲಕರು ಸುಸ್ತಾದ್ರು. ಈ ಕುರಿತಂತೆ ನಮ್ಮ ಕುಟ್ಲ ವಾಹಿನಿಯ ಪ್ರತಿನಿಧಿ ಆಟೋ ಚಾಲಕರ ಜೊತೆ ನಡೆಸಿದ ಚಿಟ್ ಚಾಟ್ ಹೀಗಿದೆ. ಪ್ರಾಬ್ಲಮ್ ದಾದಾಗೆ ಗ್ಯಾಸ್ ಓಲ್ಲ ಹೆಚ್ಚಿಗೆ ಕಂಪ್ಯೂಟರ್ ಓಲ್ಲ ಸಪ್ಲೈ ಹೆಚ್ಚಿಗೆ ರೇಟ್ ಜಾಸ್ತಿ ಮಾಡ್ತೀರಿ ರೇಟ್ ಮುರಾಣಿ ಜಾಸ್ತಿ ಮಾಡ್ತೀನಿ ಅದು ಅದೇ ರೇಟ್